ಪುತ್ತೂರಿಗೆ ಬಂದಿದ್ದೇವೆ. ನಿಮಗೆ ಕಾಣ್ತಾ ಇರ್ಬೋದು, ಇದು GL ಆಚಾರ್ಯ ಅವರ ಬೋರ್ಡ್ ಮತ್ತು ಇದೊಂದು ಬಿಲ್ಡಿಂಗ್. ಸೊ ಇವತ್ತು ನಾವು ಸಂಜೀವ ಶೆಟ್ಟಿ ಎಂಬ ಒಂದು ಶಾಪ್ನ ವಿಸಿಟ್ ಮಾಡಬೇಕು. ನೋಡಿ, ಇದೇ ಶಾಪು. ಬಟ್ ಫಸ್ಟಿಗೆ ನಾವೊಂದು ಚರ್ಚಿಗೆ ಹೋಗಿ ಬಂದು ಆಮೇಲೆ ಇಲ್ಲಿ ಶಾಪ್ ಮಾಡ್ತೇವೆ. ಇದೇ ಶಾಪಿಂದ ಶಾಪ್ ಮಾಡ್ತೇವೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ. ನಾವು ಮೈದೇವ್ಸ್ ಚರ್ಚ್ ಪುತ್ತೂರು, ಇದು ನನ್ನ ಚರ್ಚ್. ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನಿಮಗೆ ತೋರಿಸ್ತಾ ಇದ್ದೇನೆ, ನಾನು ಮತ್ತು ನನ್ನ ಹೆಂಡತಿ. ಇದು ನಮ್ಮ ಚರ್ಚ್. ಸೊ ಇಲ್ಲಿ ಇದು ಚರ್ಚ್ ವಟಾರ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಇವತ್ತಿನ ಟೆಂಪ್ರೇಚರ್ ಆಲ್ಮೋಸ್ಟ್ ಇಲ್ಲ ಅಂದ್ರೂ ತುಂಬ ಇದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಹಾಟ್ ಇದೆ. ನಮ್ಮದೆಲ್ಲ ಆಯಿತು ಕೆಲಸ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಜೊತೆಗೆ ನನ್ನ ಮಿಸ್ಸಸ್ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಇನ್ನು ಶಾಪಿಂಗ್ ಮಾಡಲಿಕ್ಕೆ ಹೋಗಬೇಕು. ಬನ್ನಿ, ನಾವು ಶಾಪಿಂಗ್ನ ಮಾಡೋ ಮೊದಲು ಒಂದು ಊಟ ಮಾಡ್ತಾನೆ ಅಲ್ವಾ, ಊಟ ಮಾಡಬೇಕು. ಸೊ ಅದು ಫಸ್ಟ್ ಊಟ ಮಾಡ್ತೀವಿ. ಅದಾದ ನಂತರ ಸಂಜೀವ ಶೆಟ್ಟಿ ಮಳಿಗೆಗೆ ಹೋಗಿ ಅಲ್ಲಿ ಕೆಲವು ಬಟ್ಟೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇವತ್ತು. ಸೊ ನಾವು ಇವತ್ತು ಸಸ್ಯಾಹಾರಿ ತಿಂತಿದ್ದೀವಿ. ನಾನು ಮತ್ತು ನನ್ನ ಮಿಸ್ಸಸ್ ಮುಂದೆ ಹೋದರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಪುತ್ತೂರಲ್ಲಿ. ನನಗೆ ಗೊತ್ತಿರಲಿಲ್ಲ ಎಷ್ಟು ಬಿಸಿಲಿದೆ ಅಂತ. ಸೊ ಸ್ವಲ್ಪ ಗ್ಲಾಸ್ ಹಾಕ್ಕೊಂಡೆ, ಕಣ್ಣು ಸ್ವಲ್ಪ ಉರಿತಾ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಹೋಟೆಲ್ ಈ ಥರ ಇದೆ. ಸೊ ಚೆನ್ನಾಗಿದೆ ಪ್ಲೇಸ್. ಗಣೇಶ್ ಪ್ರಸಾದ್ ಹೋಟೆಲ್, ಗಣೇಶ್ ಪ್ರಸಾದ್ ಅಂತೇಳಿ. ಸೊ ಇಲ್ಲಿ ಬಂದಿದ್ದೀವಿ ಮೊದಲು. ಸೊ ಆದರೂ ನಿಮಗೋಸ್ಕರ ನಾವು ಹೋಟೆಲ್ಗೆ ಮತ್ತೆ ಹೋಗಿ ಇಲ್ಲಿಯ ಹೋಟೆಲ್ನ ಫುಡ್ನ ಸೇವನೆ ಮಾಡ್ತೀವಿ. ಇದು ಹೋಟೆಲ್ನ ಟಿಶ್ಯೂ ಪೇಪರ್ ನಿಮಗೆ ಕಾಣ್ತಾ ಇರ್ಬೋದು, ಚೆನ್ನಾಗಿದೆ. ಸೊ ಆರ್ಡ್ರ್ ಕೆಲ್ಲಿಗೆ ಬರಲಿಲ್ಲ. ಸೊ ಇಲ್ಲಿ ಮೆನು ಇದೆ, ಕಾಣ್ತಾ ಇರ್ಬೋದು ಮೆನು. ಸೊ ಇದರಲ್ಲಿ ಎಲ್ಲ ರೇಟ್ ಹಾಕಿದ್ದಾರೆ, ಎಷ್ಟೆಷ್ಟು ಅಂತ ನಮಗೆ ಗೊತ್ತಿಲ್ಲ, ನೋಡೋಣ ಹೇಗೆ ಅಂತ. ಸೊ ಈ ಥರ ಇದೆ ಮೆನು. ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ ಅಂತೆ. ಸೊ ಅವ್ರು ಹೇಳ್ತಾರೆ ಇದನ್ನು ಹರಿದು ಹಾಕ್ತೇನಂತೆ. ಇದನ್ನು ಹರಿದು ಹಾಕಿದರೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಸೊ ಏನಾಗ್ಬೋದು, ನಿಮ್ಗೆ ಏನಾಗ್ಬೋದು ಹೇಳಿ, ನಮ್ಮದೇನಿಲ್ಲಪ್ಪ. ನೀವೇನು ಹೇಳಿದ್ರಿ ಅದನ್ನು ತಗೊಳ್ಳೋದು ಅಷ್ಟೇ. ನನಗಂತೂ ವೆಜ್ ಊಟ ಬೇಕು. ನಾನ್ ವೆಜ್ ತಿಂದು ಬೇಜಾರಾಗಿಬಿಟ್ಟಿದೆ. ಸೊ ವೆಜ್ ಊಟ. ಹಾಂ, ಇವತ್ತು ನಾವು ವೆಜ್ ಊಟ ಮಾಡೋದು. ಯಾಕೆಂದರೆ ಮೊನ್ನೆಯಿಂದ ನಾನ್ ವೆಜ್ ತಿಂದು ಬೇಜಾರಾಗಿದೆ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋದಾಗ ನನಗೆ ವೆಜ್ ಬೇಕು ಅಂತ ಹೇಳಿದೆ. ಇದು ತುಂಬ ಸೊಗಸಾದ ಊಟ, ತುಂಬ ಐಟಮ್ಸ್ ಇದೆ ಇಲ್ಲಿ, ನೋಡಿ ಕಾಣ್ತಾ ಇರ್ಬೋದು. ಸೊ ನಾನ್ ವೆಜ್ ಬೇಡ, ಯಾಕಂದರೆ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇಲ್ಲಿ ಗೋಬಿ ಮಂಚೂರಿ ಒಂದು ಎಕ್ಸ್ಟ್ರಾ ತಗೊಂಡಿದ್ವಿ ನಾವು. ಅದು ಬಿಟ್ಟರೆ ನಾರ್ಮಲ್ ಊಟ ಮತ್ತು ಏನು ಅಷ್ಟೇ, ಬೇರೆ ಏನು ತಗೊಂಡಿಲ್ಲ. ಸೊ ಜಲ್ದಿ ನಾವು ಊಟ ಮಾಡ್ತೀವಿ. ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಹೇಗೆ ಊಟ ಉಂಟಾ? ಸೂಪರ್ ಇದೆ. ಸರಿ, ನಾನು ಸಹ ಊಟ ಮಾಡ್ಕೊಳ್ತೀನಿ. ಅದಾದ ನಂತರ ವೀಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಶಾಪಿಂಗ್ ಮಾಡೋಣ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ಸೊ ಊಟ ಚೆನ್ನಾಗಿತ್ತು ಇವತ್ತು, ತುಂಬ ಖುಷಿ ಆಯಿತು. ಬಟ್ಟೆ ಎಲ್ಲ ಖಾಲಿ ಮಾಡಿದೆ. ಸೊ ಊಟ ಚೆನ್ನಾಗಿದೆ. ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದು ಮಾತ್ರ ಪ್ರಾಬ್ಲಮ್. ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇಲ್ಲ. ಗೋಬಿ ಮಂಚೂರಿ ಕೂಡ ತಿಂತಾಯಿದ್ದೀವಿ. ಸೊ ಲಯಮ್ ಸೋಡಾ ಹೇಳಿದೆ ನಾನು, ಸೋಡಾ ಕುಡಿಯೋಣ, ನೋಡೋಣ. ಕುಡಿದ್ರೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗ್ಬೋದು. ಮತ್ತು ಏನೇನದು ಖಾರ ಆಗ್ತದೆ. ಗೋಬಿ ಮಂಚೂರಿ ಸ್ವಲ್ಪ ಖಾರ ಇದೆ. ಅವರು ಊಟ ಮಾಡ್ತಾರೆ. ಹೇಗಿತ್ತು ಊಟ? ಇದು ಮಿರರಲ್ಲ, ಕೇಳಿದಕ್ಕೆ ಆನ್ಸರ್ ಮಾಡು. ಎಂತದಾ ಊಟ ಆಗಿತ್ತು? ಒಳ್ಳೆದಿತ್ತು. ಎಲ್ಲ ಖಾಲಿ ಮಾಡಿತ್ತಲ್ಲ. ಇದೊಂದು ಸೋಡಾ ಸರ್ಬತ್. ಊಟ ಆದಮೇಲೆ ಒಂದು ಸೋಡಾ ಸರ್ಬತ್ ಕುಡಿಬೇಕಲ್ಲ, ಮಿಕ್ಸ್ ಮಾಡೋಣ ನಾವು, ಆಮೇಲೆ ಕುಡಿಯೋಣ. ಚೆನ್ನಾಗಿದೆ ಸೋಡಾ ಸರ್ಬತ್.
ಸಿಕ್ಕಾಪಟ್ಟೆ ಕಮ್ಮಿ. ಇದು ನಾವು ಬಂದಂತಹ ಶಾಪ್, ಇದು ಅಪೋಲೋ ಮೆಡಿಕಲ್ ಪುತ್ತೂರು. ಇದು ನಾವು ಯೂಸ್ ಮಾಡುವಂತಹ ಮಗುವಿಗೆ ಪ್ರಾಡಕ್ಟ್, ನಾವು ಮಮಾ ಅರ್ತ್ ಕಂಪ್ನಿಯ ಪ್ರಾಡಕ್ಟ್ನ ಯೂಸ್ ಮಾಡ್ತೇವೆ ನಮ್ಮ ಮಗುವಿಗೆ. ಸೊ ನನ್ನ ಮಿಸ್ಸಸ್ ಇಲ್ಲಿದ್ದಾರೆ, ಅವರು ಒಂದು ಸೋಪ್ ತಗೊಂಡ್ರು. ಸೊ ಇದು ಸೋಪ್, ಇದು ಸೋಪ್. ಅದು ಬಿಟ್ಟರೆ ಇದೆಂತದ ಶ್ಯಾಂಪಲ್, ಇದು ಅದಲ್ವಾ ಚೇಂಜ್ ಮಾಡುವಂತೆ. ಸೋಪ್ ಅಂತ ಇದೆ ಅಲ್ಲ, ಸೋಪ್ ಇದೆ. ಮಗುವಿಗೆ 1 ವರ್ಷ ಕೊಡೋದಾ? ಇದು ಫ್ರಮ್ ಬರ್ತ್ ಟು 6 ಮಂತ್. ಬರ್ತ್ ಟು 6 ಮಂತ್. ಇದು ಫ್ರಮ್ ಬರ್ತ್ ಟು 6 to 12. 6 to 12. ಇದು ಆಫ್ಟರ್ 12 ಮಂತ್ಸ್. ಆಫ್ಟರ್ 12 ಮಂತ್ಸ್ ಅಂದ್ರೆ ನಮಗೆ ಆಫ್ಟರ್ 1 ಇಯರ್. 1 ಇಯರ್ ಅಂದ್ರೆ ಅದಿಲ್ಲ ಇಲ್ಲಿ. ಅದು ಅಂದ್ರೆ ನಮಗೆ ಇದು ಪ್ರೀ ಟರ್ಮ್ ಬೇಕಿತ್ತು. ಓಕೆ, ಅದು ಇಲ್ಲ. ನೀವು ಪ್ಯಾಕ್ ಓಕೆ ಇಲ್ಲ. ಸೊ ಬೇರೆ ಕಡೆ ಎಲ್ಲ ಟ್ರೈ ಮಾಡೋಣ, ಮುಂದೆ ಹೋಗೋಣ, ಇನ್ನು ಶಾಪಿಂಗ್ ಮಾಡಬೇಕು. ಸೊ ನಾವಿಲ್ಲಿಂದ ಎಕ್ಸಿಟ್ ಆಗ್ತಿದ್ದೀವಿ. ಸೊ ಇನ್ನು ಸೀದಾ ಸಂಜೆ ಸಿಗ್ಬೋದಲ್ಲ. ಇಲ್ಲಿ ಶ್ಯಾಂಪು ಸಿಗಲಿಲ್ಲ ನೋಡಿ, ಇದೊಂದು ನೋಟು ಈಗ ಈ ಥರ ಇದೆ. ಇನ್ನೊಂದು 5 ವರ್ಷ ಬಿಟ್ಟರೆ ಚೇಂಜ್ ಆಗ್ಬೋದೇನೋ. ಸಾಕು ಚೇಂಜ್ ಕೊಟ್ಟರು. ದಿಸ್ ಇಸ್ 3 ಚೇಂಜಸ್. ಸೊ ನಾವು ತಗೊಂಡಂಥ ಅಪೋಲೋ ಮೆಡಿಕಲ್ ಅದರ ಹತ್ತಿರದಲ್ಲೇ ಇರೋದೇ ಸಂಜೀವ್ ಶೆಟ್ಟಿ. ಸೊ ಅಂತ ಇರ್ಬೋದು ಸಂಜೀವ್ ಶೆಟ್ಟಿ ಶಾಪ್ ಇದು. ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಹತ್ತಿರ ಇಲ್ಲೊಂದು ಟೆಂಪಲ್ ಇದೆ, ಲಕ್ಷ್ಮೀ ವೆಂಕಟರಮಣ ಟೆಂಪಲ್ ಪುತ್ತೂರು ಅಂತ. ನಿಮಗೆ ವ್ಯೂಸ್ ಕಾಣ್ತಾ ಇರ್ಬೋದು. ನನ್ನ ಮಿಸ್ಸಸ್ ಕೂಡ ಹೋಗ್ತಾ ಇದ್ದಾರೆ. ಸೊ ಇದು ಎಂಟ್ರೆನ್ಸ್, ಇಲ್ಲಿ ಇದು ಸಂಜೀವ್ ಶೆಟ್ಟಿ, ಇಲ್ಲಿ ಅದು ಎಂಟ್ರೆನ್ಸ್. ಸೊ ಬನ್ನಿ ಶಾಪಿಂಗ್ ಮಾಡೋಣ, ಅವ್ರ ಹತ್ರ ಕೇಳ್ಬಿಟ್ಟೆ ವೀಡಿಯೋ ಮಾಡೋಣ. ತಗೊಳ್ಳೋದು ಫಸ್ಟ್ ಸಾರಿಯಾ? ಸಾರಿ ಕೇಳಂತ ಎಲ್ಲಿ ಅಂತ. ಲಿಫ್ಟಲ್ಲಿ ಫುಲ್ ಜನ ಆಯಿತಾ. ಸೊ ಲಿಫ್ಟಿಗೆ ಹೋಗೋ ದಾರಿ ಅಂತ ಇದೆ, ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ಎಕ್ಸಸೈಸ್ ಆಗಲಿ, ಈಗ ಊಟ ಮಾಡಿದಲ್ಲ. ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೇನೆ, ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ. ಮುಂದೆ ಹೋದರು. ಸೊ ಸಾರಿ ತಗೋಬೇಕು. ಇಲ್ಲಿಯಾ ಮಮ್ಮಿಗೆ ತಗೊಳ್ಳುವ ಫಸ್ಟ್. ಸೊ ಫಸ್ಟ್ ನಮಗೆ ಸಾರಿ ಆಗಲಿ ಹೋಗ್ತಾರೆ ನೋಡಿ, ಅವರಿಗೆಲ್ಲ ಗೊತ್ತಿಲ್ಲ. ಇದೊಂದು ಫುಲ್ ವ್ಯೂ ತೋರಿಸ್ಲಿಕ್ಕಾಯ್ತು ನಿಮಗೆ. ಎಲ್ಲರೂ ಕೇಳ್ತಿದ್ರು ಯಾಕೆ ಫುಲ್ ವ್ಯೂ ತೋರಿಸೋದಿಲ್ಲ ಅಂತ. ಸೊ ಇಲ್ಲಿ ಮಿರರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ನಾನು ಇವತ್ತು ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೇನೆ, ಯಾಕೆಂದರೆ ಔಟ್ಸೈಡ್ ಕ್ಯಾಮ್ರಾ ತಗೊಂಡು ಹೋಗೋಕ್ಕೆ ಆಗಲ್ಲ. ಸೊ ಇದು ನಿಮ್ಗೆ ಗೊತ್ತು, ನಂದು ಫಸ್ಟ್ ಫೋನ್. ಫಸ್ಟ್ ಅಂದರೆ ಫಸ್ಟ್ ಫೋನ್ ಐಫೋನ್ ಯೂಸ್ ಮಾಡೋದು, iPhone 5s. ಸೊ ಇವತ್ತು ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೆ ನೋಡಿ ಸ್ನೇಹಿತರೆ. ನನ್ನ ಅಮ್ಮನಿಗೆ ಆ್ಯಕ್ಚುಲಿ, ಸೊ ಅಮ್ಮನಿಗೆ ಪರ್ಚೇಸ್ ಮಾಡ್ತಿದ್ದೇನೆ. ಸೊ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಸೊ ಇದರ ರೇಟ್ ಬಂದುಬಿಟ್ಟು ಎಷ್ಟು ಅಂತ ಗೊತ್ತಿಲ್ಲ. ಮೇಡಮ್ ಹತ್ರಕ್ಕೆ ಎಷ್ಟು ಮೇಡಮ್ ಇದಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಇದು ತುಂಬ ಇಷ್ಟ ಆಯಿತು ನೋಡಿ. ಇದು 5000 ಇದೊಂದು ಸಾರಿ. ನನ್ನ ಲೆಕ್ಕದಲ್ಲಿ ಅಮ್ಮನಿಗೊಂದು ಗಿಫ್ಟ್ ಇರಲಿ ಅಂತ. ಸೊ ನಿಮಗೆ ಕಾಣ್ತಾ ಇರ್ಬೋದು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ಸ್ವ ಇಚ್ಛೆಯಿಂದ ನಾನು ಮಾಡ್ತಾ ಇರುವಂಥದ್ದು. ಮತ್ತು ನಾನು ನಿಮಗೆ ಗೊತ್ತು, ಇಷ್ಟು ವರ್ಷದಿಂದ ನಾನು ನನ್ನ ಫ್ಯಾಮಿಲಿಯವರು ಸಂಜೀವ್ ಶೆಟ್ಟಿ ಇಲ್ಲಿಂದಲೇ ಎಲ್ಲ ಬಟ್ಟೆಗಳನ್ನು ತಗೊಂಡಿದ್ದು. ನನ್ನ ಮದುವೆ ಕೂಡ ಇಲ್ಲಿಂದ ತೆಗೆದಿದ್ದು. ಸೊ ನನ್ನ ಮಿಸ್ಸಸ್ ಇವಾಗ ಸ್ವಲ್ಪ ಬೇಜಾರಲ್ಲಿ ಇರ್ಬೋದು. ಸೊ ಅವರಿಗೆ ಒಂದು ಏನಾದರೂ ಕೊಡೋಣ. ಸೊ ನನ್ನ ಮಿಸ್ಸಸ್ಸಿಗೆ ಫ್ಯಾನ್ಸಿ ಡ್ರೆಸ್ ಬೇಕಂತೆ. ಸೊ ನೋಡೋಣ ಫ್ಯಾನ್ಸಿ ಡ್ರೆಸ್ ಎಷ್ಟು ಸಾವಿರಕ್ಕೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಇದರದ್ದೆಲ್ಲ ಐಡಿಯಾ ಇಲ್ಲ. बोले गंचद ಇದು ಬಡ್ತೆ ಬರಾಸ ಮಾತ್ರ ಸಾರಿ ಬೈ. ಅದರಲ್ಲಿ ಒಂದು ಡಾಲ್ ಗೆಲ್ಸಿದೆ, ನೇವಿ ಬ್ಲೂ ಒಂದು ಈ ಕಲರ್ ಇರುವುದಾ? ನೇವಿ ಬ್ಲೂ ಒಂದು ಎರಡೇ ಕಲರಾ? ಎಷ್ಟು ಸಾರಿ ನೋಡ್ದ ಸಾಕಾ? ಬೇಗ ಚಾಯ್ಸ್ ಮಾಡೊಮ್ಮೆ. ಈ ಥರ ಒಂದು ಸೆಲೆಕ್ಟ್ ಮಾಡಿದ್ರು ನನ್ನ ವೈಫು. ನೋಡಿ
ಒಂದು ಶೈನಿಂಗ್ ಬರ್ತದೆ. ಚೆನ್ನಾಗಿದೆ ಸಾರಿ, ತುಂಬ ಲೈಟ್ ವೆಯ್ಟ್ ಇದೆ ಸಾರಿ ಮಾತ್ರ. ಸೊ ಸಾರಿ ಆಯಿತು, ಇನ್ನೆಂತ ಬೇಕು ನಿಮಗೆ? ಅಂತ ಡ್ರೆಸ್. ಸೊ ಡ್ರೆಸ್ ತಗೋಬೇಕಂತ, ಡ್ರೆಸ್ ಯಾವ ಟ್ರಮ್ ನನಗೆ ಸಹ ಗೊತ್ತಿಲ್ಲ. ಈಗ ಇದು ಟಾಪ್ ಸೆಕ್ಷನ್ಗೆ ಬಂದದ್ದು, ಅವರಿಗೆ ಟಾಪ್ ಬೇಕಂತ, ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಟಾಪ್. ಸೊ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ತಗೊಳ್ತಾರೆ, ಯಾವ ತಗೊಳ್ತಾರೆ ಅಂತ ಗೊತ್ತಿಲ್ಲ ನೋಡೋಣ. ಸೊ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವರು, ಯಾವುದು ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ ಅವರಿಗೆ. ಈ ರೇಂಜಿಗೊಂದು ಹಾಂ ಓಕೆ, ಚೆಂದ ಇದೆ. ಹಾಂ ಅದು ಚೆಂದ ಉಂಟು, ಇದು ಬೇಡ. ಕಿಟ್ಲ ಸರ್ 750. ನೋ ಪ್ರಾಬ್ಲಮ್. ಹಾಂ ಟ್ರೈ ಮಾಡಿ ನೋಡಲಿ, ಎರಡು ಹಾಕಿ ನೋಡಲಿ ಅವರೊಮ್ಮೆ. ಓಕೆ, ಇಷ್ಟ ಆಯ್ತಾ? ಹಾಂ ಈಗ ಒಂದು ಜೀನ್ಸ್ ಪ್ಯಾಂಟ್ನ ಸಜೆಸ್ಟ್ ನಾನೇ ಮಾಡಿದ್ದು, ಚೆನ್ನಾಗಿದೆ ಇದು. ಇದು ಮಗುವಿಗೆ. ಬೇರೆ ಇದು ಕಿಡ್ಸ್ ವೇರ್ಸ್. ಕಲರ್ ಬಡಿ ಎಲ್ಲೋ ಎಲ್ಲೋನು ಬೇಡ, ಉಂಟು ಬೇರೆ ಕಲರ್. ಈ ಕಲರ್ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಮಗುವಿಗೆ. ಇಲ್ಲೊಂದು ಹೂ ಇದೆ, ಡಿಸೈನ್ ಸಿಂಪಲ್ ಇದೆ, ಮತ್ತು ಇದು ಗಾಳಿ ಕೂಡ ಹೋಗ್ತದೆ, ಇಲ್ಲಿ ಹೋಲ್ಸ್ ಹಾಕಿದ್ದಾರೆ. ಸೊ ಈ ಥರ ಕಾಣ್ತಾ ಇರ್ಬೋದು ನಿಮಗೆ. ಇದನ್ನು ನೋಡುವಾಗ ಇನ್ನೊಂದು ಪ್ಲ್ಯಾನ್ ಮಾಡುವಂತ ಅನಿಸ್ತಾ ಇದೆ ಅಲ್ಲ, ಇನ್ನೊಂದು ಪ್ಲ್ಯಾನ್ ಮಾಡೋದು ಒಳ್ಳೆದಂತ. ಕಾರ್ಡ್ ತಗೊಂಡಿದೆ, ಈಗ ಎಷ್ಟು ಬಿಲ್ ಬರ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ATM ಕೂಡ ಮಾಡಲಿಕ್ಕೆ ಉಂಟು, ಮತ್ತು ಇದೆಲ್ಲ ನಮ್ಮ ಐಟಮ್ಸು. ಎಷ್ಟು ಬರ್ಬೋದು ಬಿಲ್? 5,000. 5,000 ಒಂದು ಸಾರಿ ಉಂಟು ಅದರಲ್ಲಿ. 12,000 12,900 31 30,000 ಮೇಲೆ ಬೇಕು ಅಂತ. ಆಯಿತು, ಫೈನಲಿ ನಮ್ಮದು ಎಲ್ಲ ಶಾಪಿಂಗ್ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಇಲ್ಲಿದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಹಾಕಿದ್ದೇನೆ. ಸೊ ನಾವಿಲ್ಲಿಂದ ಹೊರಡ್ತೀವಿ ಇನ್ನು. ಸೊ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಾನು ಎಂಡ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಿನೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ಟೋಟಲ್ ನಾವು ಬಿಲ್ ನೋಡ್ಬೋದು, ಬಿಲ್ ಬಂದಿದೆ. ನಾವು ಹೊರಡಿದಿನ್ನು ಇಲ್ಲಿಂದ ಅಲ್ವಾ? ಖುಷಿ ಆಯ್ತಾ? ಏನಾಯಿತು ಮೇಡಮ್, ಖುಷಿ ಆಯ್ತಾ? ನಿಮಗೆ ಕಾಣ್ತಾ ಇರ್ಬೋದು ಸಂಜೀವ ಶೆಟ್ಟಿ ಬಿಲ್ಡಿಂಗ್. ಇಲ್ಲಿಂದ ನಾವು ಇನ್ನು ಹೊರಡೋದು, ನಮ್ದು ಆಯ್ತು, ಇನ್ನೊಂದು ಬೇಕು. ಬಾಯಾರಿಕೆ ಆಗಿದೆ ಸಿಕ್ಕಾಪಟ್ಟೆ, ಒಳಗಡೆ ಚಹಾ ಕೂಡ ಕೊಡಲಿಲ್ಲ ಅವರು. ಸೊ ಮತ್ತೆ ಎಂತ ಇಲ್ಲ, ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ನಮ್ಮದು ಮೋಹನ್ ಗೋಲ್ಡ್ ಹೌಸಿಗೆ ಬಂದದ್ದು ಪುತ್ತೂರಲ್ಲಿ. ಸೊ ಕಾಣ್ತಾ ಇರ್ಬೋದು ನಿಮಗೆ, ಇದು ಮೋಹನ್ ಗೋಲ್ಡ್ ಹೌಸಲ್ಲಿ ನಾವು ಇವತ್ತು ಚಿಕ್ಕ ಜ್ಯೂಸ್ ಇದ್ದ ಐಸ್ ಕ್ರೀಮ್ ತಗೊಂಡದ್ದು. ಫಸ್ಟ್ ಜ್ಯೂಸ್ ಕುಡಿಯುವ, ಆಮೇಲೆ ಐಸ್ ಕ್ರೀಮ್ ತಿನ್ನುವ.
ಇವಳೊಂದು ಯಾವಾಗಲೂ ಅಷ್ಟೇ ಎಷ್ಟು ತಿಂತಾಳೆ ಎಷ್ಟು ತಿಂತಾಳೆ ಎಷ್ಟು ತಿಂತಾಳೆ ಎಷ್ಟು ತಿಂತಾಳೆ ಅಬ್ಬಬ್ಬಬ್ಬಬ್ಬ ಚಂದ ಉಂಟನಾ ಐಸ್ ಕ್ರೀಮ್ ಬ್ಲಾಕ್ ಆಗಿದೆ